ನಮಸ್ಕಾರ. ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಫಾದರ್ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತೊನ್ನು ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಾದರ್ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಚರ್ಮರೋಗ ತಜ್ಞರಾಗಿರುವಂಥ ಡಾಕ್ಟರ್ ಮಿಶೆಲ್ ಫೆರ್ನಾಂಡಿಸ್ ಅವರು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅವರನ್ನು ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟ್ರೆ, ಎಸ್ ವೀಕ್ಷಕರೇ, ನೀವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ ಸಾಮಾನ್ಯವಾಗಿ ತೊನ್ನು ಅಥವಾ ನಾವು ಏನು ವೈಟ್ ಪ್ಯಾಚಸ್ ಅಥವಾ ಬಿಳಿ ಕಲೆ ಅಂತ ಹೇಳ್ತೇವೆ. ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು. ಯಾಕೆ ಇದು ಬರುತ್ತೆ, ಬರುವುದರ ಗುಣಲಕ್ಷಣಗಳು ಏನು ಪರಿಹಾರ, ಏನು ಚಿಕಿತ್ಸೆ, ಎಲ್ಲ ವಿಚಾರಗಳ ಬಗ್ಗೆ ಚರ್ಮರೋಗ ತಜ್ಞರಾಗಿರುವಂಥ ಡಾಕ್ಟರ್ ಮಿಶೆಲ್ ಫೆರ್ನಾಂಡಿಸ್ ಅವರು ಇವತ್ತು ಮಾಹಿತಿ ಮತ್ತು ವಿವರಗಳನ್ನು ನೀಡಲಿಕ್ಕಿದ್ದಾರೆ. ಎಸ್ ಡಾಕ್ಟ್ರೆ, ಸಾಮಾನ್ಯವಾಗಿ ತೊನ್ನು ಏನು ನೀವು ಅದನ್ನು ವೈದ್ಯಕೀಯ ಪರಿಭಾಷೆಯಲ್ಲಿ ಏನು ಹೇಳ್ತೀರಿ? ಏನಂತ ತೊನ್ನು ಅಂದರೆ ಏನಂತ? ತೊನ್ನು ಅಂದರೆ ವಿಟಿಲಿಗೋ. ಸೊ ತೊನ್ನು ಅಂದರೆ ನೀವು ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರ ಹಾಗೆ ನೀವು ನೋಡಿರ್ಬೋದು, ಮೈಯಲ್ಲಿ ವಿವಿಧ ಭಾಗಗಳಲ್ಲಿ ಬಿಳಿ ಕಲೆಗಳು ಕಾಣಿಸ್ಕೊಳ್ತೇವೆ. ಇದು ಯಾವ ಭಾಗದಲ್ಲಿ ಇರ್ಬೋದು, ಆದರೆ ಇದು ವಿಪರ್ಯಾಸ ಏನಂದ್ರೆ ಇದು ಮುಖದ ಮೇಲೆ ಮತ್ತೆ ಬೇರೆಯವರಿಗೆ ಗೋಚರ ಆಗುವ ಭಾಗಗಳಲ್ಲಿ ಜಾಸ್ತಿಯಾಗಿ ಕಾಣ್ತದೆ. ಅಂದ್ರೆ ಮುಖ, ಅಂದ್ರೆ ಮುಖ ಮೇಲೆ, ಕಣ್ಣು ಸುತ್ತ, ಮುಖದ ಮೇಲೆ, ಇಲ್ಲದ್ರೆ ಬೆರಳು ತುದಿಯಲ್ಲಿ. ಸೊ ಹಾಗಿರುವಾಗ ಈ ಕಾಯಿಲೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವಂಥದ್ದು ಮುಖ್ಯ ಅಂತ. ಎಸ್, ಏನು ಯಾವ ಕಾರಣಕ್ಕೆ ಇದು ಬರುತ್ತೆ ಅಂತ ಏನಾದರೂ ಸ್ಪೆಸಿಫಿಕ್ ಅದಕ್ಕೆ ಕಾರಣ ಉಂಟಾ? ನಮ್ಮ ಚರ್ಮದ ಬಣ್ಣ, ಮೆಲನಿನ್ ಎಂಬ ವರ್ಣ ದ್ರವ್ಯ ನಿರ್ಧರಿಸ್ತದೆ. ಸೊ ಈ ಮೆಲನಿನ್ ಅಂದರೆ ಪಿಗ್ಮೆಂಟ್ ಅಂತ ಹೇಳ್ತಾರೆ, ಬಣ್ಣ. ಸೊ ಇದನ್ನು ಮೆಲನೋಸೈಟ್ ಎಂಬ ಜೀವಕೋಶದಲ್ಲಿ ಉತ್ಪಾದನೆ ಆಗ್ತದೆ. ಆದರೆ ಕೆಲವು ಕಾರಣಕ್ಕೋಸ್ಕರ ಈ ಜೀವಕೋಶ ಸತ್ತು ಹೋದರೆ, ಅಂದ್ರೆ ನಾಶವಾದಲ್ಲಿ ಆ ಭಾಗಗಳಲ್ಲಿ ಆ ಬಣ್ಣ ಇರದೆ ಹೋಗ್ತದೆ. ಸೊ ಹಾಗಿರುವಾಗ ಆ ಭಾಗಗಳು ಬಿಳಿ ಕಲೆ ಆಗಿ ಕಾಣ್ತವೆ. ಮೆಲನಿನ್ ಅಂಶ ಕಡಿಮೆ ಆದಾಗ ಅಥವಾ ಅದು ಸಂಪೂರ್ಣವಾಗಿ ಹೋಗುವಾಗ ಈ ರೀತಿ. ಸೊ ಅಂದ್ರೆ ಈ ಜೀವಕೋಶ ಹೇಗೆ ನಾಶ ಆಗ್ತದೆ ಅಂತ ಅದು ಇಂಪಾರ್ಟೆಂಟ್. ಅದು ಹೌದು. ನಿಮ್ಗೆ ಇಮ್ಯುನಿಟಿ ಅಂತ ಕೇಳಿರ್ಬೋದು. ಇಮ್ಯುನಿಟಿ ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ. ರೋಗ ನಿರೋಧಕ ಶಕ್ತಿ ಅಂದ್ರೆ ಏನಾದ್ರೂ ಹೊರಗಿಂದ ಏನಾದ್ರೂ ಅಟ್ಯಾಕ್ ಮಾಡುವ, ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್ ಹಾಗಿರುವಾಗ ನಾರ್ಮಲ್ ಬಾಡಿಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಇರ್ತದೆ. ಆದ್ರೆ ಈ ಕಾಯಿಲೆಯಲ್ಲಿ ಆಟೋ ಇಮ್ಯುನಿಟಿ ಎಂಬ ಅಂಶ ಬರ್ತದೆ. ಅಂದ್ರೆ ನಮ್ಮ ಬಾಡಿ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮದೇ ಆದ ಜೀವಕೋಶವನ್ನು ನಾಶಪಡಿಸ್ತದೆ. ಸೊ ಇಲ್ಲಿ ಈ ಜೀವಕೋಶ ಅಂದ್ರೆ ಮೆಲನೋಸೈಟ್ ಅನ್ನು ನಾಶಪಡಿಸುವಲ್ಲಿ ಅದು ವಿಟಿಲಿಗೋ ಇಲ್ಲದೆ ತೊನ್ನು ಕಾಣಿಸ್ಕೊಳ್ತದೆ. ಸೊ ಇದೇ ರೀತಿ ಅಂದ್ರೆ ಬೇರೆ, ಅಂದ್ರೆ ಈಗ ನಮ್ದು ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಆಗದೆ ಡಯಾಬಿಟಿಸ್ ಬರ್ತದೆ, ಬೇರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ. ಹಾಗೆ ಈ ಇಮ್ಯುನಿಟಿ ಕಾಯಿಲೆ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಯಾರಿಗೆ ಈ ರೀತಿ ಒಂದು ಕಾಯಿಲೆ ಬರುತ್ತೆ ಅಥವಾ ಯಾರಿಗಿಂತ ಕಾಯಿಲೆಗಳು ಬರುವ ಸಾಧ್ಯತೆಗಳು ಜಾಸ್ತಿ? ಅಂದ್ರೆ ಈಗ ಪುರುಷರಲ್ಲಿ ಸ್ತ್ರೀಯರಲ್ಲಿ ಜಾಸ್ತಿ ಹಾಗೇನಿಲ್ಲ, ಸಮಾನ ಅಂಶದಲ್ಲಿ ಬರ್ತದೆ. ಇನ್ನೊಂದಂದ್ರೆ ಯಾವ ವಯಸ್ಸಲ್ಲಿ ಬರ್ಬೋದು, ಏಜ್ ಗ್ರೂಪ್ ಅಂದ್ರೆ ಸಾಮಾನ್ಯ ಅದು ಕೂಡ ಯಾವ ವಯಸ್ಸಲ್ಲಿ ಬರ್ಬೋದು. ಆದ್ರೆ 30ಕ್ಕಿಂತ ವರ್ಷಕ್ಕಿಂತ ಮೊದಲು ಬರೋದು ಸಾಮಾನ್ಯ. ಸೊ ಯಾವ ಏಜಲ್ಲಿ ಕೂಡ ಬರುವ ಸಾಧ್ಯತೆಗಳು ಇರುತ್ತೆ ಅಂತ. ಎಸ್, ಈಗ ಇಂಥ ಒಂದು ತೊನ್ನು ಬರುತ್ತೆ ಅನ್ನುವಂಥ ಏನಾದರೂ ಮೊದಲೇ ಲಕ್ಷಣಗಳು ಗೋಚರಿಸುತ್ತಾ ನಮ್ಮ ದೇಹದಲ್ಲಿ? ಅಂದ್ರೆ ಕೆಲವೊಮ್ಮೆ ಅಂದ್ರೆ ಈ ಬಿಳಿ ಕಲೆ ಕಾಣುವ ಮೊದಲು ಆ ಭಾಗದಲ್ಲಿ ಬಣ್ಣ ಸ್ವಲ್ಪ ಕಮ್ಮಿ ಅಂತ ಗೊತ್ತಾಗ್ತದೆ. ಅಂದ್ರೆ ಅನುಮಾನ ಮಾತ್ರ. ಆದ್ರೆ ಆ ಭಾಗದಲ್ಲಿ ಏನಾದ್ರೂ ನೋವು ಬರೋದು, ತುರಿಕೆ ಬರೋದು, ಆ ರೀತಿ ಯಾವ ಲಕ್ಷಣ ಕಾಣಿಸ್ಕೊಳ್ಳುತ್ತಿಲ್ಲ. ಈಗ ಅದರಲ್ಲಿ ಬೇರೆ ಬೇರೆ ವಿಧಗಳು ಉಂಟಾ? ಬಗೆ ವಿಧಗಳಂದ್ರೆ ಅದು ಬಾಡಿ ಎಷ್ಟು ಭಾಗದಲ್ಲಿ ಎಫೆಕ್ಟ್ ಆಗ್ತದೆ ಆ ಪ್ರಕಾರ. ಅಂದ್ರೆ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಫೋಕಲ್, ಸೆಗ್ಮೆಂಟಲ್ ಮತ್ತೆ ಜನರಲೈಸ್ಡ್. ಸೊ ಜನರಲೈಸ್ಡ್ ಅಂದ್ರೆ ಇಡೀ ದೇಹಕ್ಕೆ ಹರಡುವಂಥದ್ದು, ಅಂದ್ರೆ ಯಾವ ಭಾಗದಲ್ಲಿ ಸಹ ಇರಬಹುದು. ಫೋಕಲ್ ಅಂದ್ರೆ ಒಂದೇ ಭಾಗಕ್ಕೆ ಸೀಮಿತವಾಗಿ, ಬಾಕಿ ಭಾಗದಲ್ಲಿ ನಾರ್ಮಲ್ ಅಂದ್ರೆ ಸಮಾನ ಚರ್ಮ ಇರ್ತದೆ. ಸೆಗ್ಮೆಂಟಲ್ ಅಂದ್ರೆ ಒಂದು ಮುಖದ ಒಂದು ಭಾಗ, ಇಲ್ಲದೆ ಮೈದು ಒಂದು ಭಾಗ, ಒಂದು ಕೈ, ಎದೆ ಮೇಲೆ ಒಂದು ಸೈಡ್ ಮಾತ್ರ ಹಾಗೆ ಇರ್ತದೆ. ಸೊ ಅದು ಸೆಗ್ಮೆಂಟಲ್ ಅಂತ. ತೊನ್ನಿನ ಜೊತೆಗೆ ಏನಾದರೂ ಕಾಯಿಲೆಗಳು ಕೂಡ ಬರುವಂಥದ್ದು ಅಥವಾ ಇರುವಂಥದ್ದು ಉಂಟಾ? ತೊನ್ನಿಂದ ದೇಹಕ್ಕೆ ಯಾವ
ಕಾಯಿಲೆಗಳು ಬರುದಿಲ್ಲ. ಆದ್ರೆ ತೊನ್ನು ಒಟ್ಟಿಗೆ ನಾನು ಈಗ ಆಲ್ರೆಡಿ ನಾನು ಹೇಳಿದೆ ಆಟೋ ಇಮ್ಯೂನ್ ಕಾಯಿಲೆ, ಸೊ ಬೇರೆ ಆಟೋಮ್ಯೂನ್ ಕಾಯಿಲೆ ಈ ತೊನ್ನು ಒಟ್ಟಿಗೆ ಬರ್ಬೋದು. ಅಂದ್ರೆ ಬಿಳಿ ಕಲೆಗಳು ಕಾಣಿಸ್ಕೊಳ್ಳುವಾಗ ನಾವು ಅದರ ರಕ್ತ ಪರೀಕ್ಷೆ ಎಲ್ಲ ಮಾಡುವಾಗ ಅದರೊಟ್ಟಿಗೆ ಅವರಿಗೆ ಏನಾದ್ರು ಡಯಾಬಿಟಿಸ್ ಇದೆಯಾ, ಅಂದ್ರೆ ಮಧುಮೇಹ ಇದೆಯಾ, ಥೈರಾಯ್ಡ್ ಏನಾದ್ರು ಕಾಯಿಲೆ ಇದೆಯಾ, ರಕ್ತ ಏನಾದ್ರು ಕಮ್ಮಿ ಇದೆಯಾ, ಅದರೊಟ್ಟಿಗೆ ಬೇರೆ ರೋಗಗಳು ಇರುವ ಸಾಧ್ಯತೆ ಇದೆ. ಅದು ಕಂಡು ಹಿಡಿಸ್ತೇವೆ. ಆದ್ರೆ ಚರ್ಮ ರೋಗದಿಂದ ಅಂದ್ರೆ ಈ ಬಿಳಿ ಕಲೆಗಳಿಂದ ದೇಹಕ್ಕೆ ಯಾವುದು ತೊಂದರೆ ಕೊಡ್ತಾ ಇಲ್ಲ ಡೈರೆಕ್ಟ್ ಆಗಿ. ಈಗ ಅದು ಹೆರಿಡಿಟರಿ ಆಗಿ ವಂಶಪಾರಂಪರ್ಯವಾಗಿ ಬರುವ ಸಾಧ್ಯತೆ ಇರುತ್ತೆ. ಈಗ ಸಾಮಾನ್ಯವಾಗಿ ತಾಯಿಗೆ ಇದ್ದರೆ ಅದು ಮಗುವಿಗೆ ಬರಬಹುದಾ? ಹೌದು, ಇದೊಂದು ಮುಖ್ಯ ಅಂಶ. ಏನಂದ್ರೆ ಈ ತೊನ್ನಲ್ಲಿ ಅನುವಂಶಿಕ ಅಂಶ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ತೊನ್ನು ಇದ್ದವರಲ್ಲಿ ಒಂದು 30% ಪೇಷಂಟ್ ಅಲ್ಲಿ ನಾವು ಕೇಳಿದ್ರೆ ಅವರ ಮನೆಯಲ್ಲಿ ಒಬ್ಬರ ಇಬ್ಬರಿಗೆ ಇರಬಹುದು. ಆದ್ರೆ 100% ತಾಯಿಗಿದ್ರೆ ಮಗುವಿಗೆ ಬರಲೇಬೇಕು ಅಂತ ಇಲ್ಲ. ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರೆ ಅಂತ ಹೇಳಿದ್ರೆ ಮೈಯಲ್ಲಿ ಒಂದು ಬಡೆ ಅದು ಗೋಚರಿಸುವಂತ ವಿಚಾರ ಅಂತ ಮುಖಕ್ಕೋ ಕೈಯಲ್ಲಾದರೆ ನಮಗೆ ಕಾಣುತ್ತೆ. ಈ ಪ್ರಶ್ನೆ ಇರುವಂಥದ್ದು, ಈಗ ಸಪೋಸ್ ಕೈಯಲ್ಲೋ ಅಥವಾ ಮುಖದಲ್ಲೋ ಎಲ್ಲಾದರೂ ಕಂಡ್ರೆ ಅದು ನಿಧಾನಕ್ಕೆ ಇಡೀ ದೇಹವನ್ನು ಆವರಿಸಿಕೊಳ್ಳುತ್ತಾ, ಸ್ಪ್ರೆಡ್ ಆಗುತ್ತಾ ಅಂತ? ಅದು ಕೂಡ ಇದು ಆಟೋ ಇಮ್ಯುನಿಟಿ ಅಂದ್ರೆ ಆ ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡ್ ಆಗ್ತದೆ. ಅಂದ್ರೆ ಈ ನಾನು ನಾಶ ಮಾಡುವ ಆ ವಿಧಾನ ಆ ಪ್ರಕ್ರಿಯೆ ಸಕ್ರಿಯವಾಗಿ ಇದ್ರೆ ಅದು ಜಾಸ್ತಿ ನಾಶಪಡಿಸ್ತಾ ಇರುವಾಗ ಹೊಸ ಕಲೆಗಳು ಕಾಣಿಸ್ತಾ ಇರ್ಬೋದು. ಅಂದ್ರೆ ಅದು ಅಸ್ಥಿರ ಟೈಪ್ ಆಫ್ ಅಂದ್ರೆ ಅನ್ಸ್ಟೇಬಲ್ ಟೈಪ್ ಆಫ್ ಡಿಸೀಸ್ ಅಂತ ಹೇಳ್ತಾರೆ. ಆದ್ರೆ ಈ ನಾಶ ಆಗುವ ಕಾಯಿಲೆ ಎಲ್ಲಿಯಾದ್ರೂ ನಿಂತ್ರೆ ಆ ಭಾಗದಲ್ಲಿ ಬಿಳಿ ಕಲೆಗಳು ಬರುವುದು ಸ್ಟಾಪ್ ಆಗ್ತದೆ ಅಲ್ಲ. ಸೊ ಹಾಗಿರುವಾಗ ಅದು ಸ್ಥಿರ ಅಂತ ಹೇಳ್ತಾರೆ. ಅಂದ್ರೆ ಸ್ಟೇಬಲ್ ಮತ್ತೆ ಅನ್ಸ್ಟೇಬಲ್ ವಿಟಿಲಿಗೋ ಅಂತ ಹೇಳ್ತಾರೆ. ಸೊ ಸ್ಥಿರ ಮತ್ತು ಅಸ್ಥಿರ. ಸೊ ಹಾಗಿರುವಾಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಮ್ದು ಆಟೋ ಇಮ್ಯೂನ್ ಪ್ರೋಸೆಸ್ ಸಡನ್ ಆಗಿ ಸ್ಟಾಪ್ ಆಗ್ತದೆ. ಅದು ಯಾವಾಗ ಸ್ಟಾಪ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸ್ಟಾಪ್ ಆಗುವಾಗ ಆಟೋಮ್ಯಾಟಿಕ್ಲಿ ಹೊಸತು ಬಿಳಿ ಕಲೆಗಳು ಬೀಳುದು ನಿಲ್ಲಿಸ್ತದೆ. ಸೊ ಯಾವ ತನಕ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವರಲ್ಲಿ ಇಡೀ ಮೈ ಅಲ್ಲಿ ಹರಡುವಂತದ್ದು ಸಹ ಸಾಧ್ಯತೆ ಇದೆ. ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಮಂಗಳೂರಿನ ಫಾದರ್ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಈ ದಿವಸ ನಾವು ತೊನ್ನು ಈ ವಿಚಾರವಾಗಿ ಮಾತಾಡ್ತಿದ್ದೇವೆ. ಡಾಕ್ಟರ್ ಮಿಶೆಲ್ ಫೆರ್ನಾಂಡಿಸ್ ಅವರು ಈ ಒಂದು ಫಾದರ್ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ತಜ್ಞ ಚರ್ಮರೋಗ ವಿಭಾಗದ ತಜ್ಞರು. ಅವರು ಈ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು ತೊನ್ನು ಯಾಕೆ ಬರುತ್ತೆ ಮತ್ತು ಯಾವೆಲ್ಲ ಗುಣಲಕ್ಷಣಗಳು ಇರುತ್ತೆ ಮತ್ತು ಯಾವ ಸಂದರ್ಭದಲ್ಲಿ ಅದು ದೇಹ ಪೂರ್ತಿಯಾಗಿ ವ್ಯಾಪಿಸುತ್ತೆ ಅಥವಾ ವ್ಯಾಪಿಸದೆ ಇರಲಿಕ್ಕೆ ಕೂಡ ಇರುವಂಥ ಕಾರಣಗಳು ಏನು ಅಂತ. ಮೇಡಮ್, ಈಗ ಇದನ್ನು ನೀವು ಒಂದು ರೋಗ ಅಂತಂದು ಕನ್ಸಿಡರ್ ಮಾಡ್ತೀರಾ ಅಥವಾ ಏನಂತ? ನಾವು ಅದನ್ನು ರೋಗ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತುಂಟಾ, ಈ ಒಂದು ಬಣ್ಣ ಇಲ್ಲದ ಅಂತ ಬಿಟ್ರೆ ಬಾಕಿ ಎಲ್ಲ ಲಕ್ಷಣಗಳು ಸಾಮಾನ್ಯವಾದ ಚರ್ಮದ್ದೇ ಇರ್ಬೇಕು. ಹಾಗೆ ಒಂದೊಂದು ಕೇಳ್ತಾರೆ, ಈಗ ಅದು ಬೇರೆಯವರಿಗೆ ಹರಡ್ತದಾ ಅದಂತ. ಸೊ ಹಾಗಿರುವಾಗ ಇದು ಒಂದು ಸಾಂಕ್ರಾಮಿಕ ರೋಗ ಅಲ್ಲ, ಅಂದ್ರೆ ಇನ್ಫೆಕ್ಷನ್ ಅಲ್ಲ. ಅಂದ್ರೆ ಈಗ ಕೇಳ್ತಾರೆ, ನಾವು ಬಸ್ಸಲ್ಲಿ ಒಟ್ಟಿಗೆ ಕೂತ್ಕೊಂಡದವಾ, ವೇಟಿಂಗ್ ಏರಿಯಾದಲ್ಲಿ ಒಬ್ರು ಬಂದು ಕೂತ್ಕೊಂಡ್ರು, ನಂಗೇನತ್ತ ಆಗ್ತದ, ಮನೆಗೆ ಹೋಗಿ ಒಳ್ಳೆ ಸ್ನಾನ ಮಾಡುವ ಹಾಗೆ ಅಂತ ಎಲ್ಲ. ಸೊ ಹಾಗೆ ಸ್ಪರ್ಶದಿಂದ ಸ್ಪ್ರೆಡ್ ಆಗುವಂತ ಕಾಯಿಲೆ ಅಲ್ಲ ಇದು. ಸೊ ಅದು ಇದನ್ನು ಸಾರ್ವಜನಿಕರು ಮತ್ತು ಈ ರೋಗ ಈ ರೀತಿಯ ಬಿಳಿ ಮಚ್ಚೆ ಇರುವವರು ಕೂಡ ಗಮನಿಸಬೇಕಾದ ವಿಚಾರ ಅದು. ಖಂಡಿತ. ನೀವು ಹೇಳಿದ್ರೆ ಬಸ್ಸಲ್ಲಿ ಹೋಗುವಾಗ, ಯಾಕಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಈ ರೀತಿಯ ಬಿಳಿ ಮಚ್ಚೆ ಇರುವವರು ಒಂಥರ ಇಂಜರಿಕೆಯನ್ನು ಅಥವಾ ಇನ್ಫೀರಿಯಾರಿಟಿಯನ್ನೆಲ್ಲ ಅನುಭವಿಸುವಂತ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸಾರ್ವಜನಿಕರು ಗಮನಿಸಬೇಕಾದ ವಿಚಾರ ಏನಂತ ಹೇಳಿದ್ರೆ, ಇದು ಯಾವ ಕಾರಣಕ್ಕೂ ಕೂಡ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅಥವಾ ಮುಟ್ಟಿದರೆ ಅದು ಸ್ಪ್ರೆಡ್ ಆಗುವುದಿಲ್ಲ ಇನ್ನೊಬ್ಬರಿಗೆ ಅಂತ. ಡಾಕ್ಟ್ರೆ, ಇದು ಕುಷ್ಠರೋಗವನ್ನು ನೋಡಿದ್ದೇವೆ. ಕುಷ್ಠರೋಗಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗತ್ತಾ? ಇದು ಬಿಳಿ ತೊನ್ನು ಮತ್ತು ಕುಷ್ಠರೋಗಕ್ಕೆ ಅಂದ್ರೆ ಈ ಬಗ್ಗೆ ತುಂಬಾ ತಪ್ಪು ಮಾಹಿತಿ ಇದೆ. ಅಂದ್ರೆ ಬಿಳಿ ಕಲೆಗಳು ನೋಡಿದ ತಕ್ಷಣ ಇದು ಕುಷ್ಠರೋಗ ಅಂತ. ಈಗ ಹೇಳ್ಬೇಕಾದ್ರೆ
ಕುಷ್ಠರೋಗ ಒಂದು ಕ್ರಿಮಿಯಿಂದ ಅಂದ್ರೆ ಬ್ಯಾಕ್ಟೀರಿಯಾ ಹೇಳ್ತಾರೆ, ಮೈಕೋಬ್ಯಾಕ್ಟೀರಿಯಾ, ಆ ಕ್ರಿಮಿಯಿಂದ ಬರುವ ಕಾಯಿಲೆ, ಚರ್ಮ ಮತ್ತು ನರಕ್ಕೆ ಹಾನಿಗೊಳಿಸ್ತದೆ. ಅದು ಅದು ಬೇರೆ ರೀತಿ ಕಾಯಿಲೆ. ಆದರೆ ಇದು ಬಿಳಿ ತೊನ್ನು ಅಂದ್ರೆ ಮೈಯಲ್ಲಿ ಆ ಬಣ್ಣ ಇಲ್ಲದೆ ಇರುವುದು. ಆದರೆ ಅದರಲ್ಲಿ ಸ್ಪರ್ಶ ಬೇರೆ ಏನಾದ್ರೂ ಪ್ರಾಬ್ಲಮ್ ಇರೋದಿಲ್ಲ. ಈ ಕುಷ್ಠರೋಗದಲ್ಲಿ ಅಂದ್ರೆ ಬಿಳಿ ಕಲೆಗಳು ಸಹ ಕಾಣಿಸ್ಕೊಳ್ತವೆ, ಅದರೊಟ್ಟಿಗೆ ನರಕ್ಕೆ ಹಾನಿ ಇದ್ದರಿಂದ ಆ ಬಿಳಿ ಕಲೆಗಳ ಮೇಲೆ ಸ್ಪರ್ಶ ಕಮ್ಮಿ ಇರುತ್ತದೆ. ಸೊ ಅದು ಮುಖ್ಯವಾಗಿ ವ್ಯತ್ಯಾಸಗಳು. ಇಲ್ಲಿ ಆ ರೀತಿಯ ಏನು ಸಮಸ್ಯೆಗಳು ಇರುವುದಿಲ್ಲ. ಸೊ ಏನಾದ್ರೂ ಬದಲಾಗಿರುತ್ತೆ. ಹೌದು, ಅಷ್ಟೇ. ಎಲ್ಲ ಟಚಿಂಗ್ ಮಾಡುವಾಗ ಎಲ್ಲ ಫೀಲಿಂಗ್ ನೋವು, ಬಿಸಿ, ತಂಪು ಯಾವ್ದಾದ್ರೂ ಗೊತ್ತಾಗ್ತದೆ. ಸೊ ಒಂದು ವೇಳೆ ಯಾರಿಗಾದ ಸಂಶಯ ಇದ್ರೆ ಆ ಬಿಳಿ ಕಲೆ ಈ ಕುಷ್ಠರೋಗ ಇರ್ಬೋದಂತ, ಒಂದಂದ್ರೆ ಅದರ ಮೇಲೆ ಸ್ಪರ್ಶ ಹೇಗೆ ಉಂಟಂತ ಗೊತ್ತಾಗ್ಬೇಕು. ಅದು ಯಾವ ಕಾರಣಕ್ಕೆ ಒಂದು ತಜ್ಞ ವೈದ್ಯರಲ್ಲಿ ತೋರಿಸಿದ್ರೆ ಆ ಅನುಮಾನ ಸರಿಯಾಗ್ತದೆ. ಈಗ ಈ ರೀತಿಯ ಏನು ತೊನ್ನು ಅಥವಾ ಈ ರೀತಿಯ ಬಿಳಿ ಪ್ಯಾಚಸ್ ಬಂದಿರೋರು ಅವರ ಫುಡ್ ಏನು ಡಯಟ್ ಅಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕಾಗತ್ತಾ ಅಥವಾ ನಿರ್ಬಂಧಗಳು ಉಂಟಾ? ಅಂದ್ರೆ ಈ ಕಾಯಿಲೆಗೋಸ್ಕರ ಹಾಗೆ ನಿರ್ಬಂಧಗಳು ಇಲ್ಲ. ಆದರೆ ಯಾವುದೇ ಕಾಯಿಲೆಗೆ ಇಲ್ಲದಿದ್ರೆ ಯಾವ ಚರ್ಮ ರೋಗಕ್ಕೆ ನಮ್ದು ಹೆಲ್ದಿ ಸ್ಕಿನ್ ಅಂತ ಹೇಳಿದ್ರೆ ಯಾವಾಗಾದ್ರೂ ಹೆಲ್ದಿ ಫುಡ್ ಇಂಪಾರ್ಟೆಂಟ್. ವೆಲ್ ಬ್ಯಾಲೆನ್ಸ್ಡ್ ಫುಡ್ ಅಂದ್ರೆ ಈಗ ತರಕಾರಿ, ಹಣ್ಣು ಹಂಪಲು ತಿನ್ನುವುದು ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ, ಜಂಕ್ ಫುಡ್ ಸ್ವಲ್ಪ ಜಾಸ್ತಿ. ಸೊ ಹಾಗಿರುವಾಗ ಅಂದ್ರೆ ಬಾಡಿ ಸ್ಟ್ರೆಸ್, ಆಂಟಿ ಆಕ್ಸಿಡೆಂಟ್ ಲೆವೆಲ್ ಅಂದ್ರೆ ಆ ಇಂಬ್ಯಾಲೆನ್ಸ್ ಇರುವಾಗ ಯಾವ ಕಾಯಿಲೆ, ಚರ್ಮ ರೋಗ ಮಾತ್ರ ಅಲ್ಲ, ಈ ತೊನ್ನುಗೋಸ್ಕರ ಅಂತಲ್ಲ, ಓವರ್ ಆಲ್ ಬ್ಯಾಲೆನ್ಸ್ ಡಯಟ್ ಇಸ್ ಇಂಪಾರ್ಟೆಂಟ್. ಸೊ ಜಂಕ್ ಫುಡ್ ಇದ್ದ ತಕ್ಷಣ ಆ ಬಾಡಿದು ಇಮ್ಯೂನ್ ಕೆಪಾಸಿಟಿ ಏನಾದರೂ ಹೆಚ್ಚು ಕಮ್ಮಿ ಇರುವಾಗ ಈ ಎಲ್ಲ ಥರದ ಕಾಯಿಲೆ ಬರುವುದು ಜಾಸ್ತಿ. ಆದರೆ ಮೊದಲು ಹೇಳ್ತಿದ್ದ ಅಂದ್ರೆ ಹುಳಿ ತಿನ್ನಬಾರ್ದು ಏನಂದ, ಹಾಗೇನಿಲ್ಲ. ಅಂದರೆ ನಮ್ಮ ವೈದ್ಯಕೀಯ ಹಾಗೆ ವಿಜ್ಞಾನ ಪ್ರಕಾರ ಹಾಗೆ ಯಾವುದು ಡಯಟ್ ಈ ಬಿಳಿ ತೊನ್ನುಗೆ ಮತ್ತೆ ಆಹಾರಕ್ಕೆ ಸಂಬಂಧ ಇಲ್ಲ. ಯಾವುದೇ ರೀತಿಯ ಆಹಾರಗಳನ್ನು ತಗೊಳ್ಬಹುದು. ಒಂದು ನೀವು ಹೇಳುವಂಥದ್ದು ವಿಪರೀತವಾದ ಜಂಕ್ ಫುಡ್, ಅದು ಬೇರೆ ನಮ್ಮ ಆರೋಗ್ಯಕ್ಕೆ ಕೂಡ ಅದು ಸಮಸ್ಯೆ ಮಾಡುವಂಥದ್ದೇ, ಅದು ಬೇಡ ಅಂತ. ಈಗ ಮಾನಸಿಕ ಭಾವನಾತ್ಮಕವಾಗಿ ಅನುಭವಿಸುವಂಥ ಒಂದು ನೋವು ಇರ್ತದಲ್ಲ ಈ ಏನು ಕಾಯಿಲೆಗೆ ಗುರಿಯಾಗಿರುವವರು, ಅದರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ನೀವು ಆಲ್ರೆಡಿ ಅದು ಹೇಳಿದ್ದೀರಿ. ಅಂದ್ರೆ ಒಂದಂದ್ರೆ ಆ ತೊನ್ನು ಇದ್ದವರಿಗೆ ಒಂದಂದ್ರೆ ಪೇಷಂಟ್ ಆಗಿ ನಂಗೆ ಇದೆ ಅದೊಂದು, ಮತ್ತೆ ಅವರ ಸುತ್ತ ಇರುವ ಅವರ ಕುಟುಂಬದವರು ಇರ್ಬೋದು, ಕೆಲಸ ಒಟ್ಟಿಗೆ ಕೆಲಸ ಮಾಡುವರ, ಅದಂದ್ರೆ ಇದ್ರ ಬಗ್ಗೆ ತಪ್ಪು ಮಾಹಿತಿ ಕಮ್ಮಿ ಮಾಡಿ, ಅಂದ್ರೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಾಗೋದು ಒಳ್ಳೆಯದು. ಅಂದರೆ ಒಂದಂದ್ರೆ ಮಾನಸಿಕ ಖಿನ್ನತೆ ಇರ್ತದೆ, ನಾನೇನೋ ತಪ್ಪು ಮಾಡಿರ್ಬೋದು, ಅದಕ್ಕೆ ನಂಗೆ ಇದು ಬಿಳಿ ಕಲೆ ಆಗ್ಬೋದು, ಶಾಪ ಇರ್ಬೋದು, ಹಾಗೆ ಅನೇಕರಿಗೆ ಆ ರೀತಿ ಒಂದು ನಂಬಿಕೆಗಳು ಹೊಂದಿರುತ್ತೆ. ಯಾವುದೋ ಪೂರ್ವಜನ್ಮದ ತಪ್ಪಿನ ಫಲ, ಕರ್ಮದ ಫಲ ಅಂತ, ನಂಗೆ ಯಾಕೆ ಬರ್ಬೇಕು ಅದು, ನನಗೆ ಯಾಕೆ ಬಂತು ಅಂತ. ಸೊ ಹಾಗಿರುವಾಗ ಆ ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ ಈ ಕಾಯಿಲೆ ಬಗ್ಗೆ ಸರಿಯಾದ ಮಾಹಿತಿ ಇರುವುದು ಅದು ಅಂತ ಯಾವುದೇ ಕಾರಣಕ್ಕೆ ಬಂದಿರುವುದಿಲ್ಲ ಅಂತ. ಅದಕ್ಕೆ ನಿರ್ದಿಷ್ಟವಾದ ಏನು ವೈದ್ಯಕೀಯ ಮತ್ತು ನಮ್ಮ ದೇಹದ ಕಾರಣ ಇರುತ್ತೆ. ಎಸ್ ಡಾಕ್ಟರ್, ಈಗ ಚಿಕಿತ್ಸೆ ವಿಚಾರಕ್ಕೆ ನಾವು ಬರುವುದಾದರೆ ಯಾವ ರೀತಿಯ ಚಿಕಿತ್ಸೆಗಳು, ಏನು ಯಾವ ರೀತಿ ನೀವು ಅದನ್ನು ಇದು ಮಾಡ್ತೀರಿ? ಈಗ ಚಿಕಿತ್ಸೆ ಮಾಡಬೇಕಂದ್ರೆ ಒಂದಂದ್ರೆ ಆ ಬಿಳಿ ಕಲ್ಲಗಳಲ್ಲಿ ಬಣ್ಣ ತರಿಸಬೇಕು ಒಂದು. ಇನ್ನೊಂದಂದ್ರೆ ನಾವು ಚಿಕಿತ್ಸೆ ಮಾಡ್ತಾ ಇರುವಾಗ ಹೊಸ ಕಲೆಗಳು ಸಹ ಬೀಳಬಾರ್ದು ಅಲ್ವಾ, ನಾವು ಟ್ರೀಟ್ಮೆಂಟ್ ಬೀಳದ ಹಾಗೆ ಮಾಡ್ತೇವೆ. ಸೊ ಒಂದಂದ್ರೆ ನಾವು ಆ ಆಟೋ ಇಮ್ಯೂನ್ ಕಾಂಪೊನೆಂಟ್ ಅಂತ ಹೇಳ್ತೇವೆ, ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಇಮ್ಯುನಿಟಿ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಮದ್ದು ಕೊಡ್ತೇವೆ. ಅಟ್ ದ ಸೇಮ್ ಟೈಮ್ ಈಗ ಬಿಳಿ ಕಲೆಗಳಲ್ಲಿ ಬಣ್ಣ ಬರುವ ಹಾಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಉಂಟು. ಸೊ ಅದು ಆದರೆ ಒಂದೇ ಈ ಬಗೆ ಅಂದ್ರೆ ಈ ಬಗೆಗೆ ಇದೇ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದೊಂದು ಒಬ್ಬೊಬ್ಬರ ವ್ಯಕ್ತಿಯ ಮೇಲೆ ಅಂದ್ರೆ ಇದು ಫೋಕಲ್ ವೆರೈಟಿ ಅಂದ್ರೆ ಸ್ಮಾಲ್ ಪ್ಯಾಚಸ್ ಇರ್ಬೋದಾ, ಇಡೀ ಮೈಗೆ ಹರಡಿರುವಂತದ್ದು. ಸೊ ಅದ್ರ ಬಗ್ಗೆ ನೋಡಿ ನಮ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದೆ. ಸೊ ಹಲವು ಚಿಕಿತ್ಸೆ
ಇದು ಡಾಕ್ಟರ್ ಈಗ ಅದಕ್ಕೆ ಏನಾದರೂ ಸರ್ಜರಿ ಅಂತ ಮಾಡಬೇಕಾಗತ್ತಾ ಅಥವಾ ಮಾಡೋ ಸಂದರ್ಭ ಇರುತ್ತಾ? ಸರ್ಜರಿ ಖಂಡಿತ ಮಾಡ್ಬೋದು, ಆದ್ರೆ ಅದಕ್ಕಿಂತ ಮುಂಚೆ ನಾವು ಅಂದ್ರೆ ಒಂದು ಫೋಟೋಥೆರಪಿ ಅಂತ ಟ್ರೀಟ್ಮೆಂಟ್ ಇದೆ. ಫೋಟೋಥೆರಪಿ ಅಂದ್ರೆ ಈ ನಮ್ಮ ಸೂರ್ಯಪ್ರಕಾಶ, ಅದರಲ್ಲಿ ಈಗ ನಾವು ಅಲ್ಟ್ರಾವೈಲೆಟ್ ಲೈಟ್ ಅಂತ ಹೇಳ್ತೇವೆ, ಅಲ್ಟ್ರಾವೈಲೆಟ್ A, B, C ಉಂಟು. ಅದರಲ್ಲಿ ಅಲ್ಟ್ರಾವೈಲೆಟ್ B ಟ್ರೀಟ್ಮೆಂಟಿಗೆ ನಾವು ಯೂಸ್ ಮಾಡ್ತೇವೆ. ಸೊ ಅದು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಅಲ್ಟ್ರಾವೈಲೆಟ್ B ಯೂನಿಟ್ ಇದೆ, ಅಂದ್ರೆ ನ್ಯಾರೋ ಬ್ಯಾಂಡ್ ಅಲ್ಟ್ರಾವೈಲೆಟ್ B. ಅದರಲ್ಲಿ ಈ ಪ್ರಾಪರ್ಟಿ ಅಂದ್ರೆ ಚರ್ಮಕ್ಕೆ ಈ ಬಿಳಿ ಕಲೆಗಳಲ್ಲಿ ಆ ಬೆಳಕು ಬೀಳುವಾಗ ಅಲ್ಟ್ರಾವೈಲೆಟ್ B ಬಣ್ಣ ಉತ್ಪಾದನೆ ಆಗ್ತದೆ. ಸೊ ಅಂದ್ರೆ ನಮ್ಮ ಚರ್ಮದಲ್ಲಿ ಆ ಮೆಲನೋಸೈಟ್ ಅಂಶ ಜಾಸ್ತಿ ಆಗಿ ಅದರಲ್ಲಿ ಬಣ್ಣ ಬರುವ ಹಾಗೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಅದು ವಾರದಲ್ಲಿ 1-2 ಸತಿ ಹಾಗೆ ಟ್ರೀಟ್ಮೆಂಟ್ ಮಾಡ್ತೇವೆ. ಬೇರೆ ಎಲ್ಲ ಮಾತ್ರೆಗಳಿವೆ ಅಂದರೆ ಇಮ್ಯುನಿಟಿ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ. ಮತ್ತು ಅದು ಅಂದರೆ ಫುಲ್ ಬಾಡಿಯಲ್ಲಿ ಎಫೆಕ್ಟ್ ಆಗೋದ್ರೆ ಫೋಟೋಥೆರಪಿ ಮಾಡ್ತೇವೆ. ಅದು 1-2 ಕಾಯಿಲೆಗಳಿದ್ದರೆ ನಾವು ಕ್ರೀಮಲ್ಲೇ ಟ್ರೀಟ್ಮೆಂಟ್ ಮ್ಯಾನೇಜ್ ಮಾಡ್ತೇವೆ. ಮತ್ತು ಸರ್ಜರಿ ಬಗ್ಗೆ ಹೇಳುವುದಾದರೆ, ಈಗ ನಾನು ಮೊದಲೇ ಹೇಳಿದೆ ಸ್ಥಿರ ಮತ್ತು ಅಸ್ಥಿರ ಟೈಪ್ ಆಫ್ ತೊನ್ನು. ಈ ಸ್ಥಿರ ಅಂದರೆ 6 ತಿಂಗಳಿಗಿಂತ ಜಾಸ್ತಿ ಹೊಸ ಕಲೆಗಳು ಬೀಳದಿರುವುದು, ಪ್ಲಸ್ ಇದ್ದ ಕಲೆಗಳು ಜಾಸ್ತಿ ಆಗದ ಹಾಗೆ, ಅಂದರೆ ಅದೊಂದು ಸ್ಟೇಬಲ್. ಹಾಗೆ ಇರುವಾಗ ನಾವೇನು ಮಾಡ್ಬೋದು ಅಂದರೆ, ನಮ್ಮ ಬೇರೆ ಭಾಗದಲ್ಲಿ ಬೇರೆ ಚರ್ಮ ಸರಿ ಇದ್ದ ಇಲ್ಲ ಬಣ್ಣ ಸರಿ ಇಲ್ಲ ಉಂಟು, ಅಲ್ಲಿಂದ ನಾವು ಸ್ಕಿನ್ ಗ್ರಾಫ್ಟ್ ಅಂತ ಹೇಳ್ತೇವಲ್ಲ, ಅದು ತೆಗೆದು ಅದ್ರ ಮೇಲೆ ಚರ್ಮ ಹಾಕಿದ್ರೆ ಆ ಚರ್ಮದಿಂದ ಆ ಬಿಳಿ ಕಲೆಗಳಿಗೆ ಬಣ್ಣ ಬರ್ತದೆ. ಅದ ನಂತರ ನಾವು ಫೋಟೋಥೆರಪಿ ಕಂಟಿನ್ಯೂ ಮಾಡ್ತೇವೆ. ಸೊ ಆ ಟೈಪ್ ಉಂಟು. ಒಂದು ವೇಳೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ತುಂಬ ಚಿಕ್ಕ ಮಚ್ಚೆ ಇದ್ದರೆ ಅದನ್ನು ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ತೇವೆ. ಸೊ ಅಷ್ಟು ಸಹ ಸಾಕು, ಸುಮ್ಮನೆ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಕ್ರೀಮ್ ಹಚ್ಚಿ ಪ್ರಯೋಜನ ಇಲ್ಲ. ಬೇರೆ ಬೇರೆ ಏನಾದರೂ ಮಾತ್ರೆ ಮೆಡಿಸಿನ್ ಅಂತದ್ದು ಏನಾದರೂ ಹೌದು, ಅದರೊಟ್ಟಿಗೆ ಸಂಬಂಧಪಟ್ಟ ಹಾಗೆ. ಹೌದು, ಅಂದರೆ ಮಾತ್ರೆ ಅಂದರೆ ಆ ಇಮ್ಯುನಿಟಿ, ಒಂದಂದರೆ ಆ ಇಮ್ಯುನಿಟಿ ಜಾಸ್ತಿ ಮೇಲೆ ಕೆಳಗೆ ಆಗುವಾಗ ನಾವು ಇಮ್ಯುನಿಟಿ ಡೌನ್ ಮಾಡಲಿಕ್ಕೋಸ್ಕರ ಬೇರೆ ಟ್ರೀಟ್ಮೆಂಟ್ ಮಾಡ್ತೇವೆ. ಅದರೊಟ್ಟಿಗೆ ಅಫ್ಕೋರ್ಸ್ ಕೆಲವೊಮ್ಮೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಅಂತ ಹೇಳ್ತಾರಲ್ಲ, ಬಾಡಿಗೆ ಸ್ಕಿನ್ನಿಗೆ ಕಲರ್ ಅಂದರೆ ಪ್ರೊವೈಡ್ ಮಾಡುವ, ನ್ಯೂಟ್ರಿಷನ್ ಪ್ರೊವೈಡ್ ಮಾಡುವಂಥ ಸ್ವಲ್ಪ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್ ಸಹ ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ನೀವು ಹೇಳಿದಂಥ ಖರ್ಚು ಅಥವಾ ಸರ್ಜರಿ ಇಂಥ ಸಂದರ್ಭದಲ್ಲಿ ಎಷ್ಟು ಅಂದರೆ ತುಂಬ ಕಾಸ್ಟ್ಲಿ ಖರ್ಚು ಆಗುತ್ತಾ ಅಂತ ಸಾಮಾನ್ಯ ಜನರಿಗೆ ಪ್ರಶ್ನೆ ಇರುತ್ತೆ. ಸೊ ಒಂದಂದರೆ ಫೋಟೋಥೆರಪಿಗೆ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಹೇಳಬೇಕಾದ್ರೆ ಒಂದು ಸಿಟ್ಟಿಂಗಿಗೆ ಒಂದು ಅಪ್ರಾಕ್ಸಿಮೇಟ್ 100-150 ಒಳಗೆ ಹಾಗೆ ಇರ್ತದೆ. ಆದರೆ ನಮ್ಮದಲ್ಲಿ ಪ್ಯಾಕೇಜ್ ಅಂತ ಇರ್ತದೆ, ಅಂದರೆ 10 ಸಿಟ್ಟಿಂಗ್ಸಿಗೆ ಒಟ್ಟಿಗೆ ಮಾಡಿದರೆ ಸ್ವಲ್ಪ ಕಮ್ಮಿಗೆ ಅಂತ, ತುಂಬ ಕಮ್ಮಿಗೆ ಆಗ್ತದೆ, ಅದಕ್ಕಿಂತ ಕಮ್ಮಿಗೆ ಆಗ್ತದೆ. ಈ ಕಾಯಿಲೆ ಈ ಟ್ರೀಟ್ಮೆಂಟ್, ಫೋಟೋಥೆರಪಿ ಟ್ರೀಟ್ಮೆಂಟ್ ಯಾವಾಗ ಟ್ರೀಟ್ಮೆಂಟ್ ಆದರೂ ಒಮ್ಮೆಲೆ ಆಗುದಿಲ್ಲ, ಅಂದರೆ ಕೆಲವು ತಿಂಗಳ ತನಕ ಆಗುವಂಥದ್ದು ಟ್ರೀಟ್ಮೆಂಟ್. ಸೊ ಹಾಗಿರುವಾಗ ಈ ಪ್ಯಾಕೇಜ್ ಟೈಪ್ ಇದ್ದರೆ 10 ಸಿಟ್ಟಿಂಗ್ಸಿಗೆ ಒಟ್ಟಿಗೆ ಮಾಡ್ತಾರೆ, ಹಾಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಚರ್ಮ ಇದು ಸರ್ಜರಿ ಸಹ ಜಾಸ್ತಿ ಆಗೋದಿಲ್ಲ, ಆದರೆ ಒಂದು 3 ದಿನ 5 ದಿನ ತನಕ ಅಡ್ಮಿಟ್ ಆಗ್ಬಹುದು. ಅಂದರೆ ನಾವು ಸರ್ಜರಿ ಮಾಡುವ ಜಾಗ ಆ ಚರ್ಮ ಹಾಕಿದ್ರಿಂದ ರೆಸ್ಟ್ ಬೇಕು, ಇಲ್ಲದಿದ್ದರೆ ಮನೆಗೆ ಹೋದ ತಕ್ಷಣ ಆಚೀಚೆ ಓಡಾದ ತಕ್ಷಣ ಆ ಚರ್ಮ ಗ್ರಾಫ್ಟ್ ತಪ್ಪಿ ಹೋಗ್ತದಲ್ಲ, ಹಾಗೆ ಇರುವಾಗ ಇದು ಡಾಕ್ಟರ್ ಸಾಮಾನ್ಯವಾಗಿ ಈ ರೀತಿಯ ಬಿಳಿ ಮಚ್ಚೆ ಅಥವಾ ಈ ರೀತಿಯ ಕಲೆ ಬಂದಾಗ ಯಾಕಂದರೆ ನಿಮಗೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನೊಂದು ಅವನಿಗೆ ಸಮಾಧಾನ ಪಡಿಸುವಂಥ ಆಗಬೇಕಂತಿದ್ದರೆ ಸಾಮಾನ್ಯವಾಗಿ ಯಾವ ಅವಧಿಯಲ್ಲಿ ಅವರು ವೈದ್ಯರನ್ನು ಭೇಟಿ ಮಾಡಬೇಕಂತ? ಎಷ್ಟೋ ಜನ ಆರಂಭಿಕ ಹಂತದಲ್ಲಿ ಬಿಟ್ಟಿರ್ತಾರೆ, ಅಥವಾ ಬೇರೆ ಏನಾದರೂ ಪರ್ಯಾಯ ಚಿಕಿತ್ಸೆಗಳ ಬಗ್ಗೆ ಪ್ರಯತ್ನ ಪಟ್ಟಿರ್ತಾರೆ. ಮೇ ಬಿ ಕೆಲವೊಮ್ಮೆ 1 ವರ್ಷವೋ 2 ವರ್ಷ ನಂತರ ಅಲೋಪತಿ ವೈದ್ಯರನ್ನು ನೋಡಲಿಕ್ಕೆ ಬರ್ತಾರೆ. ಸೊ ನೀವು ಏನು ಹೇಳ್ತೀರಿ, ಯಾವ ಹಂತದಲ್ಲಿ ಬಂದರೆ ಇದಕ್ಕೊಂದು ಒಳ್ಳೆಯ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ? ನೀವು ಹೇಳಿದ ಹಾಗೆ ಆರಂಭಿಕ ದಲ್ಲಿ ಬಂದರೆ, ಅಂದರೆ ಅರ್ಲಿ ಸ್ಟೇಜ್ ಒಂದು ಏನೋ ಡೌಟ್ ಇದ್ದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದರೆ ಟ್ರೀಟ್ಮೆಂಟ್ ನಮಗೆ ಚಿಕಿತ್ಸೆ ಕೊಡೋದು ಸಹ ಸುಲಭ. ಅಂದರೆ ಮತ್ತೆ ಆ ಕಾಯಿಲೆಗೆ ಎಫೆಕ್ಟ್, ಅಂದರೆ ಆ ಮದ್ದಿಗೆ ಎಫೆಕ್ಟ್ ಬರೋದು ಸಹ ಬೇಗ. ಅಂದರೆ ತುಂಬ ಜನರಲೈಸ್ ಸ್ಪ್ರೆಡ್ ಆಗಿದ್ದರಿಂದ ಅಲ್ಲಿಂದ ಹಿಂದೆ ಬರೋದು ತುಂಬ ಕಷ್ಟ. ಸೊ ಹಾಗಿರುವಾಗ ಆರಂಭಿಕ ಹಂತದಲ್ಲಿ ಬಂದರೆ ಒಳ್ಳೆಯದು, ಕಂಟ್ರೋಲ್ ಬರೋದು
ಇನ್ನೊಂದಂದ್ರೆ ನೀವು ಹೇಳೋದು ಅದು ಎಷ್ಟು ತನಕ ಮಾಡಬೇಕು ಅಂತ. ಕೆಲವರು ಏನಂದ್ರೆ ಟ್ರೀಟ್ಮೆಂಟ್ ಮಾಡ್ತಾರೆ, ಅಷ್ಟು ರಿಸಲ್ಟ್ ಕಾಣ್ತಾ ಇಲ್ಲ, ಅದಕ್ಕೆ ಬಿಟ್ಟು ಬಿಡ್ತಾರೆ. ಸೊ ಅದು ಸರಿಯಲ್ಲ. ಯಾಕೆ ಗೊತ್ತುಂಟ, ಮತ್ತೆ ಸ್ವಲ್ಪ ದೀರ್ಘಾವಧಿಯ ಟ್ರೀಟ್ಮೆಂಟ್, ಚಿಕಿತ್ಸೆ ಬೇಕಾಗುತ್ತೆ, ಔಷಧಿಗಳು ಬೇಕಾಗುತ್ತೆ. ಹೌದು. ಇದು ನಾವು ಅನೇಕ ಬಾರಿ ನೋಡ್ತೇವೆ, ಕೆಲವು ವ್ಯಕ್ತಿಗಳು ದೇಹ ಪೂರ್ತಿಯಾಗಿ ಈ ರೀತಿಯ ಏನು ಬಿಳಿಯ ಕಲೆ ಅವರ ಮೇಲೆ ಆವರಿಸಿರುತ್ತೆ. ಅಂದ್ರೆ ಅದು ಅವರು ಟ್ರೀಟ್ಮೆಂಟ್ ಇನ್ ಟೈಮ್ ಆಗಿ ತಗೊಳ್ಳದೇ ಇರುವ ಕಾರಣಕ್ಕಾಗಿಯೋ ಅಥವಾ ಟ್ರೀಟ್ಮೆಂಟೇ ಅವರಿಗೆ ಹೋಗದೇ ಇರುವ ಕಾರಣಕ್ಕಾಗಿಯೋ ಏನು ಕಾರಣ? ಅದು ಕೂಡ ತಮ್ಮದು ಆ ರೋಗ ನಿರೋಧಕ ಶಕ್ತಿ, ಇನ್ ಕೇಸ್ ಆಟೋ ಇಮ್ಯುನಿಟಿ ತುಂಬ ಸ್ಪ್ರೆಡ್, ತುಂಬ ಜಾಸ್ತಿ ಪ್ರಮಾಣದ್ದು ಡಿಸ್ಟ್ರಕ್ಷನ್ ಆಗ್ತಾ ಇರುವಾಗ ಇಡೀ ಮೈಯಲ್ಲಿ ಸ್ಪ್ರೆಡ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ. ಹಾಗಿರುವಾಗ ಒಂದೆರಡು ನಾರ್ಮಲ್ ಚರ್ಮ ಮಾತ್ರ ಬಾಕಿ ಇರ್ತದೆ. ಸೊ ಹಾಗೆ ಇರುವಾಗ ನಾವು ಆ ನಾರ್ಮಲ್ ಚರ್ಮಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದು ಕೂಡ ಯೂನಿಫಾರ್ಮ್ ಹಾಗೆ ಮಾಡುವ ಹಾಗೆ ಮಾಡ್ತೇವೆ. ಯಾಕೆ ಗೊತ್ತುಂಟ, ಇನ್ ಕೇಸ್ 90% ಒಂದು ಬಿಳಿ ಕಲೆ ಇದ್ರೆ, ಒಂದು 10% ಮುಖದ ಮೇಲೆ ಒಂದು ಕಲೆ ಮಾತ್ರ ನಾರ್ಮಲ್ ಚರ್ಮ ಇದ್ರೆ ಅದನ್ನಿಟ್ಟು ನಾವು ಪ್ರಯೋಜನ ಇಲ್ಲ. ಸೊ ಹಾಗಿರುವಾಗ ಅದು ರಿವರ್ಸ್ ಮಾಡ್ತೇವೆ. ಇನ್ನೊಂದಂದ್ರೆ ನಾನು ಹೇಳೋದಂದ್ರೆ, ಇದು ಚರ್ಮ ಮತ್ತೆ ಕೂದಲು ಹಾಗೂ ಕಣ್ಣು ಕೂಡ ಕೆಲವೊಮ್ಮೆ ಬಿಳಿ ಆಗ್ತದೆ. ಅದು ತೊನ್ನು ಅಲ್ಲ, ಅದು ಇನ್ನೊಂದು ರೀತಿಯ ಕಾಯಿಲೆ, ಅದನ್ನು ಆಲ್ಬಿನಿಸಮ್ ಅಂತ ಹೇಳ್ತೇವೆ. ಸೊ ನೀವು ನೋಡಿರ್ಬೋದು, ಒಂದು ಇಡೀ ಕುಟುಂಬ ಬಿಳಿ ಇರ್ತದೆ. ಕೆಲವೊಮ್ಮೆ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಚರ್ಮ ಸಹ ಬಿಳಿ ಇರ್ತದೆ, ಕೂದಲು ಸಹ ಇರ್ತದೆ, ಬಿಳಿ ಆಗ್ತದೆ. ನಾವು ನೋಡಿದ್ದೆ ಮಂಗಳೂರಲ್ಲಿ ಒಂದು ಕುಟುಂಬ ಬೀದಿ ಬದಿಯಲ್ಲಿ ಯಾವಾಗಲೂ ಕುಳಿತುಕೊಂಡಿರ್ತಾರೆ. ಹೌದು, ಅದು ತೊನ್ನು ಅಲ್ಲ, ಅದು ಆಲ್ಬಿನಿಸಮ್ ಅಂತ ಹೇಳ್ತಾರೆ. ಅದರಲ್ಲಿ ಈ ಜೀವಕೋಶ, ನಾನು ಮೆಲ್ನೋಸೈಟ್ ಅಂತ ಹೇಳ್ತೇವಲ್ಲ, ಆ ಜೀವಕೋಶಗಳು ಇರ್ತವೆ, ಆದ್ರೆ ಅದರಲ್ಲಿ ಬಣ್ಣ ಉತ್ಪಾದನೆ ಆಗುದಿಲ್ಲ. ಅಂದ್ರೆ ಹೇಳುದಾದ್ರೆ ಆ ಫ್ಯಾಕ್ಟರಿ ಆದ್ರೆ ರಾ ಮೆಟೀರಿಯಲ್ ಇಲ್ಲ, ಸೊ ಅದು ಬಣ್ಣ ಪ್ರೊಡ್ಯೂಸ್ ಮಾಡುತ್ತಾ ಇಲ್ಲ. ಸೊ ಅದರಲ್ಲಿ ದೇಹದಲ್ಲಿ ಯಾವ ಭಾಗ, ಕಣ್ಣಿರ್ಬೋದು, ಕಣ್ಣಿನ ಕಪ್ಪು ಬಣ್ಣ, ಕೂದಲಿನ ಕಪ್ಪು ಬಣ್ಣ, ಅದು ಯಾವುದು ಸಹ ಇರುವುದಿಲ್ಲ. ಸೊ ಅದು ಆಲ್ಬಿನಿಸಮ್ ಅಂತ ಹೇಳ್ತಾರೆ. ಅದು ಆನುವಂಶಿಕವಾಗಿ ಬರುವಂತದ್ದು. ಅದಕ್ಕೆ ಟ್ರೀಟ್ಮೆಂಟ್ ಅಂತ ಏನು ಇಷ್ಟ ತನಕ ಟ್ರೀಟ್ಮೆಂಟ್ ಆಗಲಿಲ್ಲ. ಒಂದೊಂದೇ ಜೆನೆಟಿಕ್ ಇಂಜಿನಿಯರಿಂಗ್ ಆ ಟೈಪ್ ಏನಾದರೂ ಬಾಡಿದು ಬಣ್ಣ ಬರುವಂಥದ್ದು, ಜೀನ್ಸ್ ಅಲ್ಲಿ ಏನಾದರೂ ಅದು ನೆಕ್ಸ್ಟ್ ಟೆಕ್ನಾಲಜಿ ನೋಡ್ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಈ ಒಂದು ಬಿಳಿ ಕಲೆ ಸುಬ್ಬ ಅಂತ ನಾವು ಹೇಳ್ತೇವೆ, ಅದು ಕೆಲವೊಮ್ಮೆ ಏನು ತಾತ್ಕಾಲಿಕವಾಗಿ ಬಂದು ಹೋಗುವಂಥದ್ದು, ಅಥವಾ ಅದು ಈ ತೊನ್ನುಗೆ ರಿಲೇಟೆಡ್ ಆಗಿರುವಂಥ ಏನಾದರೂ ಇದಾ? ಬಿಳಿ ಶಿಬ್ಬ ಇಲ್ಲಿ ನಮ್ಮ ಮಂಗಳೂರಲ್ಲಿ ಇಲ್ಲಿ ಸೆಕೆ ಜಾಸ್ತಿ ಇರುವಾಗ ಬೆವರು ಮತ್ತೆ ಅಂದ್ರೆ ಇದು ಗಾಳಿಯಲ್ಲಿರುವ ತೇವಾಂಶ ಜಾಸ್ತಿ ಇದ್ರಿಂದ ಈ ತೊನ್ನು ಅಲ್ಲ, ಇದು ಶಿಬ್ಬ ಬರೋದು ಈ ಫಂಗಸ್ ಅಂತ ಹೇಳ್ತಾರೆ. ಒಂಥರ ಈಗ ನಮ್ದು ಕುರಿಗಜ್ಜಿ ಟೈಪ್ ಫಂಗಸ್ ಅಲ್ಲ, ಬೇರೆ ರೀತಿ ಒಂದು ಫಂಗಸ್. ಸೊ ಅದು ತುಂಬ ಜನರಿಗೆ ಇರ್ತದೆ, ಒಂದೆರಡು ಪ್ಯಾಚಸ್ ಇರ್ತದೆ. ಎಸ್ಪೆಷಲಿ ಇದು ಸೆಕೆಗಾಲದಲ್ಲಿ ಬೆವರು ಜಾಸ್ತಿ ಆಗುವಾಗ ಮುಖದ ಮೇಲೆ, ಕುತ್ತಿಗೆ ಮೇಲೆ, ಬೆನ್ನಲ್ಲಿ ಎಲ್ಲ ಹರಡ್ತದೆ. ಅದು ಮದ್ದು ಮಾಡುವಾಗ ಹೋಗ್ತದೆ, ಮತ್ತೆ ಪುನಃ ಮುಂದಿನ ವರ್ಷ ಪುನಃ ಹಾಗೇನೆ ಬರುವಂಥದ್ದು. ಆದ್ರೆ ಅದು ಕೂಡ ಏನಂದ್ರೆ ಆ ಫಂಗಸ್ ಚರ್ಮವನ್ನು ಬ್ಲೀಚ್ ಮಾಡ್ತದೆ, ಅಂದ್ರೆ ಆ ಬಣ್ಣ ಬ್ಲೀಚ್ ಮಾಡಿದ್ರಿಂದ ಬಿಳಿ ಕಲೆ ಕಾಣಿಸ್ತೇವೆ. ಇನ್ನೊಂದಂದ್ರೆ ಬಿಳಿ ಶಿಬ್ಬ ತರ ಇನ್ನೊಂದು ವಿಟಮಿನ್ ಕಮ್ಮಿ ಆಗಿ ಏನಾದ್ರು ಮುಖದ ಮೇಲೆ, ಮಕ್ಕಳಲ್ಲಿ ಏನಾದ್ರು ಮಕ್ಕಳ ಮುಖದ ಮೇಲೆ ಬಿಳಿ ಕಲೆ ಕಾಣ್ತದೆ. ಅದು ಕೆಲವೊಮ್ಮೆ ವಿಟಮಿನ್ ಕಮ್ಮಿ ಇರುವಾಗ, ಹೊಟ್ಟೆ ಹುಳ ಆ ಟೈಪ್ ಏನಾದ್ರು ಇದ್ರೆ ಸೊ ಹಾಗೆ ಬರ್ಬೋದು. ಅದನ್ನು ಸಿಬ್ಬಕ್ಕೆ ಏನು ಟ್ರೀಟ್ಮೆಂಟ್? ಸಿಬ್ಬ ಅದು ಫಂಗಸ್ ಟ್ರೀಟ್ಮೆಂಟ್ ಇದರಿಂದ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಫಂಗಸ್ ಇದು ಕ್ರೀಮ್ಸ್ ಇದೆ, ಕೆಲವೊಮ್ಮೆ ತುಂಬಾ ಜಾಸ್ತಿ ಇದ್ರೆ ಒಂಥರ ಲೋಷನ್ ತರ ಹಚ್ಚಲಿಕ್ಕೆ ಕೊಡ್ತೇವೆ, ಇಲ್ಲದೆ ಮಾತ್ರೆ ಇದೆ. ಸೊ ಹಾಗೆ ಮಾಡುವಾಗ ಒಂದು 6 ತಿಂಗಳ ತನಕ ಹಾಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತದೆ. ಆದರೆ ಆ ವ್ಯಕ್ತಿಯ ಚರ್ಮದ ರೀತಿ ಯಾವುದು ಅಂದ್ರೆ ಸ್ವಲ್ಪ ಜಾಸ್ತಿ ಬೆವರುವಂತರು ಇದ್ರೆ ಅವರಿಗೆ ಯಾವಾಗ್ಲೂ ಈ ಶಿಬ್ಬ ಬರ್ತಾನೆ ಇರ್ತದೆ. ಸೊ ಯಾವಾಗ ಬರ್ತದೆ, ಆದ್ರೆ ಅವರ ಜಾಗ ಏನೋ ಚೇಂಜ್ ಮಾಡಿದ್ರೆ ಅಲ್ಲಿ ಬರ್ಲಿಕ್ಕಿಲ್ಲ. ಸೊ ಅದ್ರ ಮೇಲೆ ಸ್ವಲ್ಪ ಅದು ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಕೂಡ ಸ್ಪ್ರೆಡ್ ಆಗುವ ಸಾಧ್ಯತೆ ಅಂದ್ರೆ ಆ ಫಂಗಸ್ ಹೇಗೆ ಸ್ಪ್ರೆಡ್ ಆಗ್ತದೆ ಅಂದ್ರೆ ಒಂದು ಮುಖದ ಮೇಲೆ ಇರ್ಬೋದು, ಒಂದೆರಡು ಪ್ಯಾಚ್, ಅದೇ ರೀತಿ ಆಚೆ ನೋಡುವಾಗ ಬೆನ್ನಲ್ಲಿ ಇರ್ಬೋದು. ಹಾಗೆ ಕೆಲವೊಮ್ಮೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಬೆನ್ನಲ್ಲಿ ಒಂದೆರಡು ಬಿಳಿ ಕಲೆ ಇರುವಾಗ ಬೇರೆಯವರು ಅನ್ನೋದು ಹೇಳ್ತಾರೆ, ಏನು ಬಿಳಿ ಕಲೆ ಇದೆ, ಶಿಬ್ಬ ಇರಬೇಕು ಅಂತ. ಎಸ್ ವೀಕ್ಷಕರೇ, ನಾವು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ತೊನ್ನು ವಿಟಿಲಿಗೋ ಈ ಒಂದು ವಿಚಾರವಾಗಿ ಡಾಕ್ಟರ್
ಮಿಶೆಲ್ ಫೆರ್ನಾಂಡಿಸ್ ಅವರು ಸವಿವರವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಆಸ್ಪತ್ರೆಯನ್ನು ಭೇಟಿ ಮಾಡಬೇಕು, ಸೊ ಆ ಸಂದರ್ಭದಲ್ಲಿ ಏನು ಇನ್ ಟೈಮ್ ಆಗಿ ನಾವು ಭೇಟಿ ಕೊಟ್ಟರೆ ಅದಕ್ಕೆ ಸರಿಯಾದ ಸೂಕ್ತವಾದ ಚಿಕಿತ್ಸೆ ಮೂಲಕ ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಡಾಕ್ಟರ್. ನಾನು ಈ ಒಂದು ಮಾತುಕತೆಯನ್ನು ಆರೋಗ್ಯ ಕಿರಣ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.